ಕದ್ರಿ ದೇವಸ್ಥಾನದಲ್ಲಿ ಹುಚ್ಚಾಟ ನಡೆಸಿದ್ದ ಪ್ರಕರಣದ ಬಗ್ಗೆ ಕದ್ರಿ ದೇವಸ್ಥಾನದ ಆಡಳಿತ ಅಧಿಕಾರಿ ಇದೀಗ ಮಾಹಿತಿಯನ್ನ ನೀಡಿದ್ದಾರೆ. ಮುಂಜಾನೆ ಅಂದಾಜು 7:30ಕ್ಕೆ ಈ ಘಟನೆ ನಡೆದಿದ್ದು, ಬೈಕ್ ಚಲಾಯಿಸಿಕೊಂಡು ದೇವಸ್ಥಾನದ ಆವರಣಕ್ಕೆ ಆರೋಪಿ ಬಂದಿದ್ದಾನೆ. ಬಳಿಕ ದೇವಸ್ಥಾನದಲ್ಲಿ ರಂಪಾಟ ಮಾಡಿದ್ದು ಸ್ಥಳೀಯರು ಹಾಗೂ ದೇವಸ್ಥಾನದ ಸಿಬ್ಬಂದಿ ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದ್ದು, ಸದ್ಯ ಆತ ಪೊಲೀಸ್ ವಶದಲ್ಲಿ ಇದ್ದಾನೆ. ದೇವಸ್ಥಾನದ ಅರ್ಚಕರು ಕೆಲವೊಮ್ಮೆ ಇಲ್ಲಿ ಅಂಗಣಕ್ಕೆ ಬೈಕ್ ತರುತ್ತಾರೆ. ಆದರೆ ಈತ ಏಕಾಏಕಿ ಬೈಕ್ ನುಗ್ಗಿಸಿ ಒಳಕ್ಕೆ ಬಂದಿದ್ದಾಗಿ ಹೇಳಿದ್ದಾರೆ. ಆತ ಮಾನಸಿಕ ಅಸ್ವಸ್ಥನಂತೆ ಕಾಣುತ್ತಿದ್ದು, ಪೊಲೀಸರು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಎಂದು ಅವರು ಹೇಳಿದ್ದಾರೆ. गिरिधर बात है ಸುಮಾರು ಒಂದು 7:20 ಬೆಳಿಗ್ಗೆ ಒಬ್ಬ ಬೈಕಲ್ಲಿ ಸೀದಾ ಒಳಗೆ ಬಂದಂತೆ ಗೇಟನ್ನು ದೂಡಿಕೊಂಡು ಒಳಗೆ ಬಂದು ನಮ್ಮ ಇಲ್ಲಿ ಗರ್ಭಗುಡಿ ಹತ್ತಿರ ಇದಕ್ಕೆ ಆವರಣದೊಳಗೆ ಬಂದಿದ್ದಾನೆ. ಅದನ್ನು ನೋಡಿ ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಅವನನ್ನು ಹಿಡಿದು ನಿಲ್ಲಿಸಿದ್ರು. ಅವ ಸ್ವಲ್ಪ ಮೇಲೆ ಹೋಗಿ ಇದು ಮಾಡಿದ್ದಾನೆ, ಎಲ್ಲ ದಾಂಧಲೆ ಎಲ್ಲ ಮಾಡಿದ್ದಾನೆ ಅಷ್ಟಾಗುವಾಗ ಪೊಲೀಸ್ಗೂ ಕೂಡ ನಮ್ಮ ಸೆಕ್ಯೂರಿಟಿ ಇವರು ಫೋನ್ ಮಾಡಿದ್ದಾರೆ. ಅವರು ಪೊಲೀಸ್ನವರು ಬಂದು ಅವನನ್ನು ಇಟ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ನಾನು ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವನ ಮೇಲೆ ಎನ್ಕ್ವೈರಿ ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂತ. ಅವರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಹಾನಿ ಅಂಥದ್ದು ಏನಾಗಲಿಲ್ಲ, ಇಲ್ಲಿ ಬೇರೆ ಹಾನಿ ಆಗಲಿಲ್ಲ. ಅವನನ್ನು ಇಟ್ಕೊಂಡಿದ್ದಾರೆ ಆವಾಗಲೇ. ಮಾನಸಿಕ ಅಸ್ವಸ್ಥನಂತೆ ಕಾಣ್ತಾನಂತೆ. ಮತ್ತೆ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ, ಪೊಲೀಸ್ನವರು ವಿಚಾರಣೆ ಮಾಡಬೇಕು. ಹಾರಿದಲ್ಲ, ಮತ್ತೆ ಅವನನ್ನು ಇಟ್ಕೊಂಡು ಬಂದಿದ್ದಾರೆ ಕೆಳಗೆ. ಹೌದು, ಆ ಸೆಕ್ಯೂರಿಟಿ ಏಜೆನ್ಸಿಯನ್ನು ಚೇಂಜ್ ಮಾಡಿ ನಾವು ಬೇರೆಯವರನ್ನು ಹಾಕಿದ್ದೇವೆ.